ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 5. ಕರೋದಿ ಕರ್ಮಾಣಿ ಕೃತಾವತಾರ ಯಾನಿ ಆತ್ಮತಂತ್ರ ಭಗವಾನ್ ಈಶ ಯಥಾ ಸಸರ್ಜ ಅಗ್ರೆ ಇದಂ ನಿರೀಹ ಸಂಸ್ಥಾಪ್ಯ ವೃತ್ತಿಂ ಜಗದಾ ವಿದಾಥೆ. ಅನುವಾದ: ಓ ಮಹರ್ಷಿ, ದೇವೋತ್ತಮನು, ಸ್ವತಂತ್ರನು, ಬಯಕೆ ಇಲ್ಲದ ಪ್ರಭು, 3 ಲೋಕಗಳ ಸ್ವಾಮಿ, ಸರ್ವಶಕ್ತಿಗಳ ನಿಯಂತ್ರಕನಾಗಿದ್ದಾನೆ. ಅವನು ಹೇಗೆ ಅವತಾರ ತಾಳುತ್ತಾನೆ? ಪೂರ್ಣ ವ್ಯವಸ್ಥೆಯ ನಿಯಂತ್ರಣ ತತ್ವಗಳೊಡನೆ ರಕ್ಷಣಾದಿ ವಿಶ್ವಾಭಿವ್ಯಕ್ತಿಯನ್ನು ಹೇಗೆ ಸೃಷ್ಟಿಸುತ್ತಾನೆ? ಈ ವಿಚಾರವನ್ನು ದಯವಿಟ್ಟು ವಿವರಿಸಿ. ಇಲ್ಲಿ ಅಂತ ದೇವೋತ್ತಮ ಪರಮಾತ್ಮ ಸ್ವತಂತ್ರ, ಜನರಿಗೆಲ್ಲರಿಗೂ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಇಚ್ಛೆ. ಇಂಡಿಪೆಂಡೆಂಟ್ ಭಗವಂತ ಮಾತ್ರ. ಸ್ವರಾಟ್. ಜನ್ಮಾದ್ಯಸ್ಯ ಆ ಶ್ಲೋಕದಲ್ಲಿ ಉಂಟು. ಭಗವಂತ ಸ್ವರಾಟ್, ನಾವು ಸ್ವರಾಟ್ ಅಲ್ಲ, ನಾವು ಡಿಪೆಂಡೆಂಟ್. ಆದ್ರೆ ನಮ್ಮ ಯೋಚನೆ ಅಂತಂದ್ರೆ ನಾನು ಇಂಡಿಪೆಂಡೆಂಟ್. ಈಗ ನಾವು ಭಕ್ತಿಗೆ ಬಂದಿದ್ದೇವೆ. ಈಗ ನಾನು ದೇವಸ್ಥಾನದಲ್ಲಿ ಇದ್ದೇನೆ. ಹೊರಗಿನೆಲ್ಲವನ್ನು ಬಿಟ್ಟು ಇಲ್ಲಿ ದೇವರ ಸೇವೆಗೆ ಬಂದದ್ದು. ಹೊರಗೆ ಕೆಲಸ ಮಾಡುವಾಗ ಹೇಗೆ ಅಂದ್ರೆ ಬಾಸ್ ಕೇಳುವುದಿಲ್ಲ, ಸೀನಿಯರ್ ಅಥಾರಿಟಿ ನಾವು ಕೇಳುವುದಿಲ್ಲ, ಅಂದ್ರೆ ನಾವು ರಿವೋಲ್ಟ್ ಆಗ್ತೇವೆ. ರಿವೋಲ್ಟ್ ಆಗಿ ಎಂತ ಆಗ್ತದೆ, ಅವ್ರು ಜೋರು ಮಾತಾಡಿ ನಾವು ಕೆಲಸ ಬಿಡ್ತೇವೆ. ಯಾಕೆಂದ್ರೆ ನಮ್ದು ಇಂಡಿಪೆಂಡೆಂಟ್ ನೇಚರ್ ಉಂಟು. ಮನೆಯಲ್ಲಿ ಕೂಡ ಹಾಗೆ, ತಂದೆ ಹೇಳಿದ್ದು ಕೇಳುವುದಿಲ್ಲ, ತಾಯಿ ಹೇಳಿದ್ದು ಕೇಳುವುದಿಲ್ಲ, ನಾವು ರಿವೋಲ್ಟ್ ಆಗ್ತೇವೆ. ಇಂಡಿಪೆಂಡೆಂಟ್ ನೇಚರ್. ಸ್ಕೂಲಲ್ಲಿ ಕೂಡ ಹಾಗೆ, ಟೀಚರ್ ಹೇಳಿದ್ದು ಕೇಳುವುದಿಲ್ಲ, ಕಾಲೇಜಲ್ಲಿ ಲೆಕ್ಚರ್ ಹೇಳಿದ್ದು ಕೇಳುವುದಿಲ್ಲ. ಆದ್ರೆ ಭಕ್ತಿಗೆ ಬಂದ ಮೇಲೆ ನಮ್ಗೆ ಇಂಡಿಪೆಂಡೆನ್ಸ್ ಇಲ್ಲ. ಸೀನಿಯರ್ ಎಂತ ಹೇಳ್ತಾರೆ ಅದನ್ನು ಮಾಡುವಂತ ಇಂಡಿಪೆಂಡೆನ್ಸ್ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಬೇಕು. ಆದರೆ ನಾವೀಗ ಯಾರ್ದು ಕೇಳಲಿಕ್ಕೆ ರೆಡಿ ಇಲ್ಲ. ನಾವು ನಮ್ಗೆ ಅಡ್ಜಸ್ಟ್ ಆಗ್ಲಿಕ್ಕೆ ಗೊತ್ತಿಲ್ಲ. ಭಕ್ತಿದೆಲ್ಲ ಕ್ವಾಲಿಟಿ ಅದು. ಪ್ರಭುಪಾದ ಹೇಳುವಂತದ್ದು ಹೇಗೆ ಅಂದ್ರೆ, ಯು ವಿಲ್ ಗೆಟ್ ಆಲ್ ಪರ್ಫೆಕ್ಷನ್. ಹೇಗೆ? ಜಸ್ಟ್ ಯು ಒಬೇ ದಿ ಹೈಯರ್ ಅಥಾರಿಟಿ, ದಾಟ್ಸ್ ಇಟ್. ಹೈಯರ್ ಅಥಾರಿಟಿ ಅಂತ ಹೇಳುವಂತದ್ದು ಮಾಡುವಂತದ್ದು. ಇದರ ಅರ್ಥ ಎಂತ? ಆಕ್ಚುಲಿ ಎಲ್ಲರೂ ನಾಯಿಗೆ. ಆದ್ರೆ ನಾವು ಯಾರ ನಾಯಿಯಾಗಿದ್ದೇವೆ? ಯಾರ ನಾಯಿಯಾಗಿದ್ದೇವೆ? ಈಗ ಆಫೀಸಲ್ಲಿ ನಮಗೆ ಸ್ಯಾಲ್ರಿ ಕೊಡುವುದು ಅಂದ್ರೆ ಎಂತ? ನಾಯಿಗೆ ಬಿಸ್ಕಿಟ್ ಹಾಕುವಂಥದ್ದು. ನಾವು ಅವರ ನಾಯಿ. ನಾವು ಇಲ್ಲಿ ಕೆಲಸ ಮಾಡುವ ಸ್ಯಾಲ್ರಿಗೆ ಅಲ್ಲ, ಭಗವಂತನ ಸೇವೆ ಮಾಡುವಂಥದ್ದು. ಆದ್ರೆ ನಾವು ನಾಯಿ ಆಗ್ಬೇಕು. ಯಾರ್ದು ನಾಯಿ ಆಗುವಂಥದ್ದು? ಸೀನಿಯರ್ ಡ್ಯೂಟಿದು ನಾಯಿ ಆಗ್ಬೇಕು. ಅವರು ಕೂಡ ಅವರ ಸೀನಿಯರ್ ಡ್ಯೂಟಿ ನಾಯಿ ಆಗ್ತಾರೆ. ಈಗ ನಾವು ಕೇಳೋದಿದ್ರೆ ಮತ್ತೆ ನಾವು ಜೂನಿಯರ್ ನಮ್ದು ಕೇಳ್ತಾರ? ಇಲ್ಲ. ಹಾಗಾಗಿ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಇಂಡಿಪೆಂಡೆನ್ಸ್ ಇಲ್ಲ. ನನ್ನ ಪ್ರಕಾರ ನಾನು ಮಾಡ್ತೇನೆ ಇಲ್ಲ, ಅದನ್ನು ನಾವು ಮರ್ತು ಬಿಡ್ಬೇಕು. ಇದು ತುಂಬಾ ಕಷ್ಟ. ಪ್ರಭುಪಾದ ಹೇಳುವಂಥದ್ದು, ಲಿವಿಂಗ್ ಇನ್ ಡಿವೋಟಿ ಕಮ್ಯುನಿಟಿ ಇಸ್ ವೆರಿ ಡಿಫಿಕಲ್ಟ್. ಯಾಕೆಂದ್ರೆ ನಮ್ಮ ಇದು ಮೈಂಡ್ ಬಿಡುವುದಿಲ್ಲ ನಮ್ಮನ್ನು. ಅಂದ್ರೆ ನಾವು ಕೇಳಲಿಕ್ಕೆ ರೆಡಿ ಇಲ್ಲ, ನಾವು ಬಗ್ಲಿಕ್ಕೆ ರೆಡಿ ಇಲ್ಲ. ಭಕ್ತಿ ಅಂದ್ರೆ ಇದು. ಇಂಡಿಪೆಂಡೆನ್ಸ್ ಇಲ್ಲ ನಮ್ಗೆ, ಅದು ಗೊತ್ತಾಗ್ತದೆ ನಮ್ಗೆ. ಎಸ್. ಆದ್ರೆ ಭೌತಿಕ ಲೋಕ ಅಂದ್ರೆ ಎಸ್, ನಾನು ಸ್ವತಂತ್ರ, ನಾನು ಇಂಡಿಪೆಂಡೆಂಟ್, ನನಗೆ ಬೇಕಾದಾಗ ಮಾಡ್ತೇನೆ. ನೀನ್ ಯಾರು ಕೇಳಲಿಕ್ಕೆ? ಈ ಪ್ರಶ್ನೆ ಬರ್ತದೆ. ಆಕ್ಚುಲಿ ಸ್ವತಂತ್ರನು ಭಗವಂತ ಮಾತ್ರ, ನಾವು ಸ್ವತಂತ್ರ ಅಲ್ಲ. ಆದ್ರೆ ನಮ್ಮ ತಪ್ಪು ಭಾವನೆ, ನಾನು ಸ್ವತಂತ್ರ, ನಾನು ನನ್ನ ಮನೆಯಲ್ಲಿ ಇರ್ತೇನೆ, ನನಗೆ ಬೇಕಾದಾಗ ಮಾಡ್ತೇನೆ. ಎಂತ ಬೇಕಾದಾಗ ಮಾಡ್ಲಿಕ್ಕೆ ಆಗ್ತದೆ? ಏನಾಗುವುದಿಲ್ಲ. ಮೃತ್ಯು ಬರುವಾಗ ಏನು ಬೇಕಾದ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಮ ಮೂರ್ಖತನ, ನನಗೆ ಇರ್ಲಿಕ್ಕೆ ಮನೆ ಉಂಟು, ಮನೆ ಎನಿ ಮೂಮೆಂಟ್ ಹೋಗ್ಬೋದು. ನನ್ನಲ್ಲಿ ಸ್ವಲ್ಪ ಹಣ ಉಂಟು, ಹಣ ಕೂಡ ಹೋಗ್ಬೋದು. ನನ್ನ ಹತ್ರ ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ,
ನನಗೆ ತಂದೆ ತಾಯಿ ಇದ್ದಾರೆ ನೋಡ್ಲಿಕ್ಕೆ, ಮಗ ಇದ್ದಾನೆ, ಯಾರು ಕೂಡ ಇರ್ಲಿ ಅಂದ್ರೆ ಇದ್ರೂ ಕೂಡ ಇಲ್ಲದಾಗೆ ಆಗ್ಬೋದು. ಯಾರು ಇಲ್ಲ, ಇದು ನಮ್ಮ ಅಂದ್ರೆ ತಪ್ಪು ಭಾವನೆ. ಇರುವುದು ಯಾರೊಬ್ಬ ಕೃಷ್ಣ. ಹಾಗಾಗಿ ಅವ ಟೋಟಲಿ ಇಂಡಿಪೆಂಡೆಂಟ್, ಸ್ವತಂತ್ರ, ನಾವಲ್ಲ. ಹಾಗಾಗಿ ಯಾವಾಗ ನಾವು ಈ ವಿಚಾರವನ್ನು ತೆಗೆದುಕೊಳ್ತೇವೆ, ಎಸ್ ನಾನು ಇಂಡಿಪೆಂಡೆಂಟ್ ಅಲ್ಲ, ಭಗವಂತ ಮಾತ್ರ ಇಂಡಿಪೆಂಡೆಂಟ್, ನಾನು ಭಗವಂತನ ಸೇವೆಗೆ ತೊಡಗಿಕೊಳ್ಳುತ್ತೇನೆ, ಹಾಗೆ ನಾನು ಆ ಭಕ್ತಿಯಲ್ಲಿ ಯಾರು ತೊಡಗಿದ್ದಾರೆ ಅವರಿಗೆ ಹೇಳಿದಾಗೆ ನಾನು ಮಾಡ್ತೇನೆ. ಇದು ಬಿಗಿನಿಂಗ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಇದು ಕೃಷ್ಣ ಪ್ರಜ್ಞೆಯ ಮೊದಲ ಹಂತ. ಹಾಗಾಗಿ ಇದು ಸುಲಭ ಅಲ್ಲ, ಕೇಳುವಂಥದ್ದು ಸುಲಭ ಅಲ್ಲ. ಜಸ್ಟ್ ನಾವು ಕೇಳ್ಬೇಕಷ್ಟೇ, ಕೇಳಿದನ್ನು ನಾವು ಮಾಡ್ತಾ ಹೋಗ್ಬೇಕು. ಪ್ರಭುಪಾದ ಹೇಳ್ತಾರೆ, ಯು ವಿಲ್ ಅಚೀವ್ ಆಲ್ ಪರ್ಫೆಕ್ಷನ್. ಮತ್ತೆ ಭಗವಂತ ಬಯಕೆ ಇಲ್ಲದ ಪ್ರಭು. ನಮ್ಗೆ ಎಷ್ಟು ಬಯಕೆ ಉಂಟು, ಭಗವಂತನಿಗೆ ಇಲ್ಲ ಬಯಕೆ. ಕೆಲವರು ಹೇಳ್ತಾರೆ, ಈಗ ನಾಡಿದ್ದು ಗೋವರ್ಧನ ಪೂಜೆ, ಗೋವರ್ಧನ ಪೂಜೆ ತುಂಬಾ ಭಗವಂತನಿಗೆ ಕೊಡ. ಭಗವಂತನಿಗೆ ಬೇಕಾ? ಇಲ್ಲಪ್ಪ. ಭಗವಂತನಿಗೆ ಕೋಟಿಗಟ್ಟಲೆ ಲಕ್ಷ್ಮಿಯರಿದ್ದಾರೆ ಸೇವೆ ಮಾಡಲಿಕ್ಕೆ. ಚಿಂತಾಮಣಿ ಪ್ರಕಾರ ಸದ್ಮಶು ಕಲ್ಪ ವೃಕ್ಷ ಲಕ್ಷ್ಯಾವೃತೇಶು ಸುರಭಿ ಅಭಿಮಾಲಯಂತಂ ಲಕ್ಷ್ಮೀ ಸಹಸ್ರ ಶತಸಂಭ್ರಮ. ಕೋಟಿಗಟ್ಟಲೆ ಲಕ್ಷ್ಮಿಯವರು ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ನಾವು ಎಂತ ಪ್ರಿಪೇರ್ ಮಾಡುವಂತ, ನಮ್ದು ಕಾನ್ಶಿಯಸ್ನೆಸ್ ಎಂತ, ನಮ್ಮ ಎಂತ ಯಾವ ಪ್ರಜ್ಞೆ? ನಾವು ಹೇಳ್ತೇವೆ ನಾನು ಭಗವಂತನಿಗೆ ನೈವೇದ್ಯ ಮಾಡಿದೆ. ಇಲ್ಲ, ನಮ್ಮ ಕಾನ್ಶಿಯಸ್ನೆಸ್ ಹೈಯರ, ಲಕ್ಷ್ಮಿಯವ್ರದ್ದು ಹೈಯರ? ಲಕ್ಷ್ಮೀದು ಹೈಯರ್. ಹಾಗಾಗಿ ಅವರು ಯಾವ ಕಾನ್ಶಿಯಸ್ನೆಸ್ ಅಲ್ಲಿ ಪ್ರಿಪೇರ್ ಮಾಡಬಹುದು ನೀವು ಎಣಿಸಿ. ಹಾಗಾಗಿ ಪ್ರಸಾದದಲ್ಲಿ ಪ್ರಿಪರೇಷನ್ ಅಂದ್ರೆ ಕಾನ್ಶಿಯಸ್ನೆಸ್, ನಮ್ಮ ಪ್ರಜ್ಞೆ, ಯಾವ ಪ್ರಜ್ಞೆ ಉಂಟು. ಹಾಗೆ ಭಗವಂತನಿಗೆ ಬಯಕೆ ಇಲ್ಲ, ನಾವು ಉಲ್ಟಾ, ನಮಗೆ ತುಂಬಾ ಬಯಕೆ ಉಂಟು. ಕಾನ್ಸ್ಟೆಂಟ್ ಡಿಸೈರ್ಸ್. ಒಬ್ಬ ಒಂದು ಬಿಟ್ಟು ಇನ್ನೊಂದು, 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 ಮತ್ತೊಂದು, ಮಗದೊಂದು, ಇನ್ನೊಂದು ಬರ್ತಾ ಇರ್ತದೆ, ಫ್ಲೋ ಆಗ್ತಾ ಇರ್ತದೆ. ಹೇಗೆ ಅಂದ್ರೆ ಈ ಸಮುದ್ರದಲ್ಲಿ ವೇವ್ಸ್ ಹೇಗೆ ಬರ್ತಾ ಇರ್ತದೆ, ನಿಲ್ಲುವುದಿಲ್ಲ, ಒಂದು ಬಿಟ್ಟು ಇನ್ನೊಂದು, ಇನ್ನೊಂದು, ಇನ್ನೊಂದು ಬರ್ತಾ ಇರ್ತದೆ. ಅದೇ ರೀತಿ ನಮ್ಮ ಇಚ್ಛೆಗಳು ಕೂಡ ಫೂಲಿಶ್ ಡಿಸೈರ್. ಪ್ರಭುಪಾದ ಹೇಳುವಂಥದ್ದು ನಾನ್ ಸೆನ್ಸ್ ಡಿಸೈರ್, ಫೂಲಿಶ್ ಡಿಸೈರ್ ಬರ್ತಾ ಇರ್ತದೆ ನಮ್ಗೆ. ಮತ್ತೆ ಮೂರು ಲೋಕಗಳ ಸ್ವಾಮಿ ನಮ್ಗೆ ಇದು ಇಚ್ಛೆ, ಮಾನ ಪೂಜಾ ಪ್ರತಿಷ್ಠಾ. ಪ್ರಭುಪಾದ ಹೇಳುವಂಥದ್ದು ಮೆಟೀರಿಯಲ್ ವರ್ಲ್ಡ್ ಮೀನ್ಸ್ ಮಾನ ಪೂಜಾ ಪ್ರತಿಷ್ಠಾ. ಸ್ಪಿರಿಚುವಲ್ ವರ್ಲ್ಡ್ ಮೀನ್ಸ್ ಯಾರಿಗೆ? ಅದು ಕೃಷ್ಣನಿಗೆ. ಪ್ರಭುಪಾದಿಗೆ ಹೇಳುವಂಥದ್ದು, ಪ್ರಭುಪಾದ್ ನೀವು 10 ವರ್ಷದಲ್ಲಿ 12 ವರ್ಷದಲ್ಲಿ 108 ದೇವಸ್ಥಾನ ಮಾಡಿದ್ದೀರಿ, ತುಂಬಾ ಅಚೀವ್ಮೆಂಟ್ ಮಾಡಿದ್ದೀರಿ. ಪ್ರಭುಪಾದ ಹೇಳ್ತಾರೆ, I have done nothing. Only by the mercy of my Guru Maharaj and Krishna I could do something. ನಾನು ಏನು ಅಲ್ಲ, ಇನ್ಸಿಗ್ನಿಫಿಕೆಂಟ್. ಇದು ಭಕ್ತಿಯಲ್ಲಿ ಬರಬೇಕು. ನಾನು ಮಾಡಿದೆ, ನನಗೆ ಮಾನ ಬೇಕು, ಮಾನ ಪೂಜಾ ಪ್ರತಿಷ್ಠೆ ಇಲ್ಲ. ಹಾಗಾಗಿ ನಮಗೆ ಮೂರು ಲೋಕಗಳ ಸ್ವಾಮಿ ಯಾರು? ಕೃಷ್ಣ. ರೆಕಗ್ನಿಷನ್, ನೇಮ್, ಫೇಮ್ ಇಲ್ಲ. ಸರ್ವಶಕ್ತಿಗಳ ನಿಯಂತ್ರಕನಾಗಿದ್ದಾನೆ. ನೋಡಿ, ನಮ್ಮಲ್ಲಿ ಯಾವುದು ನಿಯಂತ್ರಣ ಇಲ್ಲ. ಈಗ ನಾವು ಸರಿ ಇದ್ದೇವೆ, ಮಧ್ಯಾಹ್ನ ಹೊತ್ತಿಗೆ ಎಂತಾದ್ರು ಬೇಕಾಗ್ಬೋದು. ಈಗಲ್ಲ, ಮಧ್ಯಾಹ್ನ ಹೊತ್ತು ಬೇಡ, ಈಗ 8:15 ಆಗಿದೆ, 9 ಗಂಟೆಗೆ ಎಂತ ಬೇಕಿದ್ರೆ ಆಗ್ಬೋದು. ಒಳಗೆ ಗ್ಯಾಸ್ಟ್ರಿಕ್ ನೋವಾಗ್ತಾ ಉಂಟು ಅಂತ ಹೋಗುವಂಥದ್ದಲ್ಲಿ ಹೋಗುವಾಗ ಹಾರ್ಟ್ ಅಟ್ಯಾಕ್ ಕೆಲವಾಗಿದೆ ಇನ್ಸೆನ್ಸ್. ಒಳಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ನೋವಾಗ್ತಾ ಉಂಟು, ಅಲ್ಲಿಗೆ ಆಯ್ತು, ಫಿನಿಶ್. ನಾವು ಹೇಳುವಂಥದ್ದು ನಮ್ದೆಲ್ಲ ನಿಯಂತ್ರಣ ಉನ್ನದು. ನಾನು ಎಲ್ಲ ಯೋಗ ಮಾಡ್ತಾ ಇದ್ದೇನೆ, ಪ್ರಾಣಾಯಾಮ ಮಾಡ್ತಾ ಇದ್ದೇನೆ, ಅದು ಮಾಡ್ತಾ ಇದು ಮಾಡ್ತಾ, ಏನು ಯಾವುದು ಪ್ರಯೋಜನ ಇಲ್ಲ. ಟೈಮ್ ಬರುವಾಗ, ಮೃತ್ಯು ಬರುವಾಗ ಹೋಯ್ತು, ನಾವು ಫಿನಿಶ್. ನಮ್ಮಲ್ಲಿ ಕಂಟ್ರೋಲ್ ಇಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್ ಯಾವುದಿಲ್ಲ. ಆದ್ರೆ ನಾವು, ನಮ್ದು ಮೂರ್ಖ ಭಾವನೆ,
ಹಾಗಾಗಿ ಯಾರತ್ರ ಕಂಟ್ರೋಲ್ ಇರುವಂತದ್ದು ಅವನ ಸೇವೆ ಮಾಡಲಿಕ್ಕೆ ತೊಡಗಬೇಕಷ್ಟೇ. ಯಾಕೆ ಮತ್ತೆ ಅವ ನೋಡ್ತಾನೆ, ಭಗವಂತನ ಸೇವೆ ಮಾಡಿದ ಅವ ನೋಡ್ತಾನೆ. ಇವ ಸೇವೆ ಮಾಡ್ತಾ ಇದ್ದಾನೆ, ಇವ ಸ್ವಲ್ಪ ಸಮಯ ಇರ್ಲಿ ಮಾಡ್ಲಿ, ಇವ ಇರ್ಲಿ, ಇಲ್ಲದ್ರೆ ಇಲ್ಲ, ಇಲ್ಲದ್ರೆ ಟೈಮ್ ಬರುವಾಗ ಯಮರಾಜರು ಬರ್ತಾರೆ, ಆಯ್ತು ಫಿನಿಶ್. ಹಾಗಾಗಿ ಭಗವಂತನ ಸೇವೆ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಎಲ್ಲದು ನಿಯಂತ್ರಣ ಭಗವಂತ. ಲಾಸ್ಟಿಗೆ ಪ್ರಭುಪಾದ್ ಅವರ ದೇಹತ್ಯಾಗ ಮಾಡುವಾಗ ಲಾಸ್ಟ್ಗೆ ಪ್ರಭುಪಾದ್ ಹೇಳಿದ್ದು, ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ಅವನ ಇಚ್ಛೆ ಪ್ರಕಾರ ನಡೀತಾ ಉಂಟು. ಪ್ರಭುಪಾದ ಡಿಸೈಬಲ್ಸ್ ಎಲ್ಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರಭುಪಾದ್ ಹೇಳ್ತಾರೆ, ಕೂಗುದು ಬೇಡ, ಭಗವಂತನ ಕಂಟ್ರೋಲ್ ಇಲ್ಲಿ ಉಂಟೆಲ್ಲ. ಆಕ್ಚುಲಿ ಇದು ರಿಯಲೈಸೇಷನ್, ಎಲ್ಲವೂ ಭಗವಂತನ ಕಂಟ್ರೋಲ್ ಉಂಟು ಅನ್ನೋದು ಅದು ದೊಡ್ಡ ರಿಯಲೈಸೇಷನ್. ಆದ್ರೆ ನಾವೆಂತಂದ್ರೆ ಎಸ್ ಗಂಡ ಹೇಳುವಂಥದ್ದು ನಾನು ಹೆಂಡತಿಯನ್ನು ಕಂಟ್ರೋಲ್ ಮಾಡುವಂಥದ್ದು, ನಾನು ದುಡಿದು ತರುವಂಥದ್ದು. ಹೆಂಡತಿ ಹೇಳುವಂಥದ್ದು ಮನೇಲಿ ಚಾವಿ ನನ್ನ ಹತ್ರ ಉಂಟು, ನಾನು ಕಂಟ್ರೋಲ್ ಮಾಡುವಂಥದ್ದು. ಮಗು ಹೇಳುವಂಥದ್ದು, ಮಗು ನಾನು ಕೂಗುವಾಗ ತಂದೆ ತಾಯಿ ಇಬ್ಬರು ಕೂಡ ಬರ್ತಾರೆ, ಪುಟ್ಟ 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 ಅಂತ ಅವಳು ನನ್ನ ಕಂಟ್ರೋಲ್ ಇರುವಂಥದ್ದು. ಹಾಗಾಗಿ ಎಲ್ಲರೂ ನಾನು ನನ್ನ ಕಂಟ್ರೋಲ್ ನನ್ನ ಕಂಟ್ರೋಲ್ ನನ್ನ ಕಂಟ್ರೋಲ್ ಇಲ್ಲ, ಕಂಟ್ರೋಲ್ ಕೃಷ್ಣನ ಕಂಟ್ರೋಲ್. ನಿಯಂತ್ರಕ ಅವ, ನಾವಲ್ಲ. ಹಾಗೆ ಅವನು ಹೇಗೆ, ಈಗ ಪ್ರಶ್ನೆ ಕೇಳುವಂಥದ್ದು, ಅವನು ಹೇಗೆ ಅವತಾರ ತಾಳುತ್ತಾನೆ? ವಿದುರನ ಪ್ರಶ್ನೆ ನೋಡಿ. ಪೂರ್ಣ ವ್ಯವಸ್ಥೆಯ ನಿಯಂತ್ರಣ ತತ್ವಗಳ ರಕ್ಷಣೆಗಾಗಿ ವಿಶ್ವಾಭಿವ್ಯಕ್ತಿ ಹೇಗೆ ಇದನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ? ಈ ವಿಚಾರ ದಯವಿಟ್ಟು ವಿವರಿಸಿ. ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಶ್ರೀಲ ಪ್ರಭುಪಾದ್ ಕಿ ಜೈ. ಪ್ರಭು ಶ್ರೀಕೃಷ್ಣನೇ ಮೂಲ ದೇವೋತ್ತಮ ಪುರುಷನಾಗಿದೆ ನೋಡಿ. ಕೃಷ್ಣ ಯಾರು? ಮೂಲ ಅಂದ್ರೆ ಒರಿಜಿನಲ್ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಏತೆ ಚಾಂ ಸಕಲಾ ಪುಂಸ ಕೃಷ್ಣಾತು ಭಗವಾನ್ ಸ್ವಯಂ. ಇದು ಸುಲಭದಲ್ಲಿ ನಮಗೆ ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಎಂತಂದ್ರೆ ತುಂಬಾ ಜನ್ಮ ಕೂಡ, ಹೇಗಂದ್ರೆ ಪ್ರಭುಪಾದ ಹೇಳುವಂತದ್ದು, ಲಿವಿಂಗ್ ಅಂಡ್ ಇಟ್ ಮೇ ಕ್ರೋರ್ಸ್ ಆಫ್ ಲೈಫ್, ದೆನ್ ಯು ಮೇ ಅಂಡರ್ಸ್ಟ್ಯಾಂಡ್ ಎಂತ ಕೃಷ್ಣ ಒರಿಜಿನಲ್ ಪರ್ಸನಾಲಿಟಿ ಗಾಡ್ ಹೆಡ್, ಮೂಲ ದೇವೋತ್ತಮ ಪುರುಷ, ಪರಮ ಪುರುಷ. ಹೇಗೆಂದ್ರೆ ಪ್ರಭುಪಾದ್ 1968 ಅಲ್ಲಿ ಮೊದಲು ದೀಕ್ಷೆ ಕೊಡುವಾಗ ಪ್ರಭುಪಾದ್ ಕೇಳಿದ ಒಂದೇ ಪ್ರಶ್ನೆ ಶಿಷ್ಯರಿಗೆ, ಕೃಷ್ಣ ಯಾರು? ಕೃಷ್ಣ ದೇವೋತ್ತಮ ಪರಮ ಪುರುಷ. ದೀಕ್ಷೆ ಕೊಟ್ಟರು. ಈ ಕನ್ಕ್ಲೂಷನ್ ಬರ್ಲಿಕ್ಕೆ ತುಂಬಾ ಸಮಯ ನಮಗೆ ಇಡುತ್ತದೆ. ಸುಲಭದಲ್ಲಿ ನಾವು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಕೃಷ್ಣ ದೇವೋತ್ತಮ ಪರಮ ಪುರುಷ. ಕೃಷ್ಣ ದೇವೋತ್ತಮ ಪರಮ ಪುರುಷ ಆದ್ರೆ ನಮ್ಮ ಇಲ್ಲಿ ಒಳಗೆ ಅದು ಡೈಜೆಸ್ಟ್ ಆಗ್ತಾ ಇಲ್ಲ. ಅವರಿಂದ ಕಾರಣಾರ್ಣ ವಶಾಯಿ ವಿಷ್ಣು, ಗರ್ಭೋದಕಶಾಯಿ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು ಎಂಬ 3 ಸೃಷ್ಟಿಯ ಅವತಾರಗಳು. ಅಂದ್ರೆ ಫಸ್ಟಿಗೆ ಕಾರಣವಶಾಯಿ ವಿಷ್ಣು ಅಂದ್ರೆ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಅಲ್ಲಿ ಬರುವಂತಹದ್ದು ವಸುದೇವ ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, 4 ಕ್ವಾರ್ಟರ್ ಪಲ್ಸ್. ಮತ್ತೆ ಆ ಸಂಕರ್ಷಣದಿಂದ ಬರುವಂತಹದ್ದು ನಾರಾಯಣದ ಎಕ್ಸ್ಪಾನ್ಷನ್. ನೆಕ್ಸ್ಟ್ ಎರಡನೇ ಸಂಕರ್ಷಣ ಎಕ್ಸ್ಪಾನ್ಷನ್ ಕಾರಣಾರ್ಣ ವಶಾಯಿ ವಿಷ್ಣು ಅಂದ್ರೆ ಕಾರಣೋದಕಶಾಯಿ ವಿಷ್ಣು, ಮಹಾವಿಷ್ಣು. ಮತ್ತೆ ಎಕ್ಸ್ಪಾನ್ಷನ್ ಗರ್ಭೋದಕಶಾಯಿ ವಿಷ್ಣು, ಅವರಿಂದ ಗರ್ಭೋದಕಶಾಯಿ ವಿಷ್ಣು ಮಕ್ಕಳಿಂದ ಬ್ರಹ್ಮ ಹುಟ್ಟುವಂಥದ್ದು, ಬ್ರಹ್ಮನಿಂದ ಶಿವ. ಗರ್ಭೋದಕ್ಷ ವಿಷ್ಣು ಎಕ್ಸ್ಪಾನ್ಷನ್ ಕ್ಷೀರೋದಕಶಾಯಿ ವಿಷ್ಣು. ಹಾಗಾಗಿ ಈ ಕಾರಣಾರ್ಣವಶಾಯಿ ವಿಷ್ಣು ಅಂದ್ರೆ ಸೃಷ್ಟಿ ಮಾಡುವಂಥದ್ದು, ಅನ್ಲಿಮಿಟೆಡ್ ಬ್ರಹ್ಮಾಂಡ. ಗರ್ಭೋದಕಶಾಯಿ ವಿಷ್ಣು ಎಲ್ಲ ಬ್ರಹ್ಮಾಂಡಕ್ಕೆ ಹೋಗುವಂಥದ್ದು. ಕ್ಷೀರೋದಕಶಾಯಿ ವಿಷ್ಣು ಎಲ್ಲಾ ಜೀವಿಗಳ ಒಳಗೆ ಇರುವಂಥದ್ದು ಪರಮಾತ್ಮ. ಎಸ್, ಇದು ಮೆಟೀರಿಯಲ್ ವರ್ಲ್ಡ್ ಅಂದ್ರೆ ಪ್ರಭುಪಾದ ಒಂದು ವಿಷ್ಣು, ಸ್ಪಿರಿಚುವಲ್ ವರ್ಲ್ಡ್ ಮೀನ್ಸ್ ನಾರಾಯಣ. ಹಾಗೆ ಭೌತಿಕ ಲೋಕದಲ್ಲಿ ವಿಷ್ಣು ಎಂಬ 3. ಹಾಗಾಗಿ ಈಗ ಕಾರಣಾರ್ಣವಶಾಯಿ ವಿಷ್ಣು ಕೃಷ್ಣ, ಇವರ ಹತ್ರ ಕಡಿಮೆ ಶಕ್ತಿ, ಕೃಷ್ಣ ಹತ್ರ ಇಲ್ಲ. ಭಗವಂತಂದ ಎಕ್ಸ್ಪಾನ್ಷನ್ ಶಕ್ತಿ ಸೇಮ್, ಆದ್ರೆ ಫಸ್ಟ್ ಕೃಷ್ಣ. ಇದನ್ನ ಅರ್ಥ ಮಾಡಬೇಕು. ನಿಮ್ಮ 3 ಸೃಷ್ಟಿ ಅವತಾರಗಳು ಇದಕ್ಕೆ ಒಂದು ಪುರುಷ ಅವತಾರಗಳು ವಿಸ್ತಾರಗೊಂಡಿವೆ.
ಮೂರು ಪುರುಷರಿಂದ ಹಂತ ಹಂತವಾಗಿ ಭಗವಂತನ ಬಹಿರಂಗ ಶಕ್ತಿ ಅಡಿಯಲ್ಲಿ ಪೂರ್ಣ ಭೌತಿಕ ಸೃಷ್ಟಿಯು ಉಂಟಾಗ್ತದೆ ನೋಡಿ. ಬಹಿರಂಗ ಶಕ್ತಿ ಅಂದ್ರೆ ಮಹಾಮಾಯ, ಮೆಟೀರಿಯಲ್ ವರ್ಲ್ಡ್. ಹಾಗಾಗಿ ಇವರಿಂದ ಸ್ಟಾರ್ಟ್ ಆಗುವಂಥದ್ದು. ಅಂತೆ ಭೌತಿಕ ಪ್ರಕೃತಿಯನ್ನು ಅವನೇ ನಿಯಂತ್ರಿಸ್ತಾನೆ ನೋಡಿ. ಪ್ರಕೃತಿ, ಭೌತಿಕ ಪ್ರಕೃತಿ ಅಂದ್ರೆ ಮಾಯೆ, ದೇವಿ. ಇವಳು ಯಾರ ಅಂಡರ್ ಇರುವಂತದ್ದು? ಭಗವಂತನ ಅಂಡರದಲ್ಲಿ. ಇದಕ್ಕೆ 9.10 ಶ್ಲೋಕ ಎಂತ? ಮಯಾ ದಕ್ಷೇನ ಪ್ರಗತಿ ಸೂಯತೆ ಸಾ ಚರಾಚರ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತ. ಹಾಗೆ ಅವಳು ಇಂಡಿಪೆಂಡೆಂಟ್ ಅಲ್ಲ, ಅವಳು ಕೂಡ ಡಿಪೆಂಡೆಂಟ್. ಇದು ನಾವು ತಿಳಿಬೇಕು. ನಾವೇನ್ ತಿಳಿಸುವಂತ ದೇವಿ, ಈ ಮಂಗಳೂರಲ್ಲಿ ದೇವಿ ಮಾತ್ಮೆ ಯಕ್ಷಗಾನ ಮಾಡ್ತಾರೆ, ಅದರಲ್ಲಿ ದೇವಿ ಮೈನ್. ದೇವಿ ಮೈನ್ ಅಲ್ಲ, ಮೈನ್ ಕೃಷ್ಣ. ಆದ್ರೆ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಇಟ್ ಈಸ್ ವೆರಿ ಈಸಿ ಟು ಮೇಕ್ ಎ ಎಥಿಸ್ಟ್ ಡಿವೋಟಿ. ನಾಸ್ತಿಕನನ್ನು ಭಕ್ತ ಮಾಡಬಹುದಂತೆ. ಆದರೆ ಮಾಯವಾದಿ, ನಿರಾಕಾರವಾದಿ, ಶೂನ್ಯವಾದಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆಂದ್ರೆ ತಲೆಯಲ್ಲಿ ದೇವಿ ಮೈನ್, ಅದು ಮೈನ್, ಇದು ಮೈನ್ ಎಲ್ಲ ಉಂಟು, ತುಂಬ ಉಂಟು, ತಪ್ಪು. ಅವನನ್ನು ಮಾಡುವಂಥದ್ದು ಕಷ್ಟ ಅಂತೆ. ನಾಸ್ತಿಕ ಅಂದ್ರೆ ಯಾವುದು ನಂಬುದಿಲ್ಲ ಅವನನ್ನು ಈಸಿ ಅಂತೆ. ಹಾಗಾಗಿ ಒಳಗಿರುವಂತ ಗಾರ್ಬೇಜ್ ಹೋಗ್ಬೇಕಲ್ಲ, ಸುಲಭದಲ್ಲಿ ಹೋಗುವುದಿಲ್ಲ. ಎಂತಂದ್ರೆ ನಾವು ಈ ರಿನ್ ಸೋಪಲ್ಲಿ ತಿಕ್ಕಿದ್ರು ಕೂಡ ಹೋಗ್ಲಿಕ್ಕಿಲ್ಲ, ಸರ್ಫ್ ಹಾಕಿ ಇದು ಉಜ್ಜಿದ್ರು ಕೂಡ ಹೋಗ್ಲಿಕ್ಕಿಲ್ಲ, ಸುಲಭದಲ್ಲಿ ಹೋಗುವುದಿಲ್ಲ. ಅದಕ್ಕೆ ಹೋಗ್ಬೇಕಿದ್ರೆ ಎಂತ ಬೇಕು? ಹೋಗ್ಲಿಕ್ಕೆ ಎಂತ ಬೇಕು? ಹೋಗ್ಲಿಕ್ಕೆ ಕೃಪೆ. ಪ್ರಭುಪಾದ ಹೇಳ್ತಾರೆ, ದಿಸ್ ಕೃಷ್ಣ ಕಾನ್ಷಿಯಸ್ನೆಸ್ ಮೂವ್ಮೆಂಟ್ ಇಸ್ ಎ ಮರ್ಸಿ ಮೂವ್ಮೆಂಟ್. ಕೃಪೆಯ ಸಂಸ್ಥೆ. ಗುರು ಕೃಷ್ಣ ಕೃಪಾಯ ಬಾಯ್ ಭಕ್ತಿ ಲತಾ ಬೀಜ. ಹಾಗಾಗಿ ಮಹಾಜನ ಗತಸ್ಥ ಪಂಥ, ಶುದ್ಧ ಭಕ್ತರ ಕೃಪೆ ಸಿಕ್ಕಿದ್ರೆ ನಮಗೆ ಇಮಿಡಿಯೇಟ್ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗುದಿಲ್ಲ. ಕೃಪೆಯಿಂದ, ನಮ್ಮ ಸೋಕಾಲ್ಡ್ ಇದರಿಂದ, ಸ್ಕಾಲರಿಸಮ್ ಇಂದ ಅಲ್ಲ. ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಪೆಯ ಮೂವ್ಮೆಂಟ್. ಜಸ್ಟ್ ಯು ಸರ್ವ್, ಯು ವಿಲ್ ಗೆಟ್ ಮರ್ಸಿ. ಕೃಪೆ ಸಿಗುವಂತ ಹೇಗೆ? ಸೇವೆಯಿಂದ, ಸೇವಾಭಾವ. ಹಾಗೆ ಅಂತೆ ಭೌತಿಕ ಪ್ರಕೃತಿಯನ್ನು ಅವನೇ ನಿಯಂತ್ರಿಸ್ತಾನೆ. ಭೌತಿಕ ಪ್ರಕೃತಿಯನ್ನು ಸ್ವತಂತ್ರವೆಂದು ಯೋಚಿಸುವುದು ಆಡಿನ ಕುತ್ತಿಗೆಯ ಮೇಲಿರುವ ಮೇಲ್ತೊಟ್ಟಿನಂತಿರುವ ಚೀಲಗಳಿಂದ ಹಾಲನ್ನು ಪಡೆದಂತೆ ನೋಡಿ. ಇಂದ ಸೆಂಟೆನ್ಸ್ ಹೇಳ್ತಾ ಇದ್ದಾರೆ ಪ್ರಭುಪಾದ. ಭೌತಿಕ ಪ್ರಕೃತಿ ಸ್ವತಂತ್ರವೆಂದು ಯೋಚಿಸುವುದು ಆಡಿನ ಕುತ್ತಿಗೆಯ ಮೇಲಿರುವ ಮೇಲ್ತೊಟ್ಟಿನಂತಿರುವ ಚೀಲಗಳಿಂದ ಹಾಲನ್ನು ಪಡೆದಂತೆ. ಜನರು ಹೆಚ್ಚಿನವರು ಹೇಳ್ತಾರೆ, ನಾನು ತುಂಬಾ ಮಂದಿ ನೋಡಿದ್ದೇನೆ. ಭೌತಿಕ ಪ್ರಕೃತಿ ದೇವಿ ದೇವಿ ದೇವಿ, ಶಕ್ತಿ ಅವಳು ಶಕ್ತಿ ಅವಳೇ ಮೇನ್. ಅವನಿಗಿರ್ಲಿ ಅದು ಅವಳೇ ಮೇನ್, ನಾವು ಜಸ್ಟ್ ಬಿಟ್ಬಿಡ್ಬೇಕು, ಅವನ ಆರ್ಗ್ಯುಮೆಂಟ್ ಇಲ್ಲ. ಎಸ್, ಹಾಗೆ ಪಡೆದಂತೆ ಭಗವಂತನು ಸ್ವತಂತ್ರ ಹಾಗೂ ಆಶಾರಹಿತ ನೋಡಿ, ಟೋಟಲ್ ಇಂಡಿಪೆಂಡೆಂಟ್. ಮತ್ತೆ ಅವನಿಗೆ ಯಾವುದೇ ಆಶೆ ಇಲ್ಲ. ನಾವು ಇಂಡಿಪೆಂಡೆಂಟ್ ಕೂಡ ಅಲ್ಲ, ಮತ್ತೆ ನಮಗೆ ಅನ್ಲಿಮಿಟೆಡ್ ಆಶೆ ಉಂಟು. ಭೌತಿಕ ಆಶೆಗಳ ಪೂರ್ಣತೆಗಾಗಿ ನಮ್ಮ ಮನೆಯ ವ್ಯವಹಾರಗಳನ್ನು ನಾವು ಸೃಷ್ಟಿಸಿಕೊಳ್ಳುವಂತೆ ಭಗವಂತನು ಸ್ವಯಂ ತೃಪ್ತಿಗಾಗಿ ಭೌತಿಕ ಜಗವನ್ನು ಸೃಷ್ಟಿಸುವುದಿಲ್ಲ. ನಾವು ಭೌತಿಕ ಆಶೆಗಳ ಪೂರ್ಣತೆಗಾಗಿ, ನಮ್ದು ಫೂಲಿಶ್ ಡಿಸೈರ್ಗೋಸ್ಕರ ನಾವು ಇದನ್ನೆಲ್ಲ ಮಾಡಿದ್ದೇವೆ. ಇಚ್ಛೆಗಳು ನಮ್ದು, ನಾವೇ ಗುಂಡಿ ತೋಡಿದ್ದು. ಈಗ ನಾವು ಬಿದ್ದಿದ್ದೇವೆ ಗುಂಡಿ ಒಳಗೆ, ಆದ್ರೆ ತೋಡಿದ ಯಾರು? ನಾವೇ. ನಮ್ದು ಫೂಲಿಶ್ ಡಿಸೈರ್ಸ್, ಇಚ್ಛೆಗಳು, ಮೂರ್ಖ ಇಚ್ಛೆಗಳು. ಅದಕ್ಕೆ ನಾವು ಒಂದೊಂದೊಂದೊಂದು ಮಾಡಿ 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 ಇಲ್ಲಿ ತನಕ ಬಂದಿದ್ದೇವೆ. ಈಗೆಂತಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ನಾವು ಯಾಕೆ ಇದ್ದೇವೆ? ಭೌತಿಕ ಲೋಕದಲ್ಲಿ ಇದು ಜೈಲು. ಯಾಕೆಂದ್ರೆ ನಮಗೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನನಗೆ ಆ ಇಚ್ಛೆ, ನನಗೆ ಮಾನ ಸಿಗಬೇಕು. ಹೇಗೆ ಕೃಷ್ಣನಿಗೆ ಎಂತ ಸಿಗ್ತಾ ಉಂಟು ಅದೆಲ್ಲ ನನಗೆ ಸಿಗಬೇಕು.
ಅದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಹಾಗೆ ಭಗವಂತನ ಸ್ವಯಂ ತೃಪ್ತಿಗಾಗಿ ಭೌತಿಕ ಸೃಷ್ಟಿಸಲ್ಲ, ಅವನ ತೃಪ್ತಿಗಲ್ಲ. ಅವ್ರು ಸೃಷ್ಟಿ ಮಾಡಿದ ಯಾಕೆ? ಈ ಪ್ರಧಾನಮಂತ್ರಿ ಜೈಲನ್ನು ಯಾಕೆ ಮಾಡ್ತಾರೆ? ಈಗ ಎಲ್ಲರೂ ಒಳ್ಳೆ ನಾಗರಿಕರಾದ್ರೆ ಜೈಲು ಬೇಡ, ಆದ್ರೆ ಕೆಟ್ಟ ನಾಗರಿಕರು ಇದ್ದಾರೆ, ಅದಕ್ಕೆ ಜೈಲು. ಹಾಗಾಗಿ ಭೌತಿಕ ಜಗತ್ತೊಂದು ಜೈಲು. ಭೌತಿಕ ಜಗತ್ತೊಂದು ಜೈಲನ್ನು ಯಾಕೆ ಭಗವಂತ ಸೃಷ್ಟಿ ಮಾಡಿದ್ದಾನೆ? ಅವನ ತೃಪ್ತಿಗಾಗಿ ಅಲ್ಲ, ನಮಗೋಸ್ಕರ. ಅನಾದಿ ಕಾಲದಿಂದ ಭಗವಂತನ ದಿವ್ಯ ಸೇವೆಯ ವಿರೋಧಿಗಳಾಗಿ ನೋಡಿ. ಅನಾದಿ ಕಾಲದಿಂದ ನಾವು ಕೋಟಿ ಜನ್ಮ ತೆಗೆದಿದ್ದೇವೆ, ನಾವು ವಿರೋಧಿ ಸೇವೆಯಿಂದ ದೂರವಾಗಿದ್ದೇವೆ. ನಮಗೆ ಭಗವಂತನ ಸೇವೆ ಮಾಡಲಿಕ್ಕೆ ಇಚ್ಛೆ ಇಲ್ಲ. ಭಗವಂತನ ಸೇವೆಯನ್ನು ನಾವು ಬಿಟ್ಟು ಬಿಟ್ಟಿದ್ದೇವೆ, ಟೋಟಲ್ ಬಿಟ್ಟು ಬಿಟ್ಟಿದ್ದೇವೆ ನಾವು. ಹಾಗಾಗಿ ಅನಾದಿ ಕಾಲದಿಂದ ಭಗವಂತನ ದಿವ್ಯ ಸೇವೆಯ ವಿರೋಧಿಗಳಾಗಿದ್ದ ಬದ್ಧ ಜೀವಾತ್ಮರ ಭ್ರಾಮಕ ಭೋಗಕ್ಕಾಗಿ ವಾಸವಾಗಿ ಈ ಜಗತ್ತು ಸೃಷ್ಟಿಯಾಗಿದೆ. ಎಂತ ಬ್ಯೂಟಿಫುಲ್ ಸೆಂಟೆನ್ಸ್ ಪ್ರಭುಪಾದ ಹೇಳಿದ್ದಾರೆ ನೋಡಿ. ನಮ್ಮ ಕೆಪ್ಪೆಗೆ ಹೊಡೆದಾಗ ಈ ಸೆಂಟೆನ್ಸ್, ಆದ್ರೂ ಕೂಡ ನಾವು ಸೀರಿಯಸ್ ಆಗೋದಿಲ್ಲ, ಸುಲಭವಾಗಿ ಅರ್ಥ ಆಗ್ತದೆ. ಎಂತ ಸೆಂಟೆನ್ಸ್ ಹೇಳಿದ್ದಾರೆ ನೋಡಿ ಪ್ರಭುಪಾದ. ಇದು ಪರ್ಪಟ್ ಎಲ್ಲ ಕಾನ್ಸನೆಂಟಲ್ ಪರ್ಪಟ್. ಹಾಗಾಗಿ ಯಾಕೆ ಮಾಡಿದ್ದಾರೆ ಇದು? ಯಾಕೆ ಅಂದ್ರೆ ನಾವು ವಿರೋಧಿಗಳು, ನಾವು ಭಗವಂತನ ಸೇವೆ ಮಾಡಲಿಕ್ಕೆ ನಮ್ಗೆ ಇಚ್ಛೆ ಇಲ್ಲ, ಅದಕ್ಕೆ ಇದನ್ನು ನಮ್ಗೆ ಸೃಷ್ಟಿ ಮಾಡಿದ ಜೈಲು ಸೃಷ್ಟಿಯಾಗಿದೆ. ಪ್ರಭುಪಾದ ಹೇಳುವಂಥದ್ದು, ಜೈಲ್ ಇಸ್ ಮೆಂಟ್ ಫಾರ್ ರಿಫಾರ್ಮೇಶನ್, ಸುಧಾರ್ಲಿಕ್ಕೆ. ಸುಧಾರತೆ ಜೈಲಿಂದ ಹೊರಗೆ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ನಾವು ಸುಧಾರಬೇಕು. ಎಂತ ಸುಧಾರಬೇಕು? ಬೇರೆ ಎಲ್ಲೆಲ್ಲ ಎಂತೆಲ್ಲ ಸೇವೆ ಮಾಡ್ತಾ ಇದ್ದೇವೆ ಆ ಸೇವೆಗೆಲ್ಲ ನಾವು ಫುಲ್ ಸ್ಟಾಪ್ ಕೊಡ್ಬೇಕು. ಆ ಸೇವೆ ಈ ಸೇವೆ ಫುಲ್ ಸ್ಟಾಪ್. ಎಸ್, ನಾನು ಭಗವಂತನ ಸೇವೆ ಮಾಡ್ತೇನೆ. ಹಾಗಾಗಿ ಜೈಲು ಇರುವಂತದ್ದು ರಿಫಾರ್ಮೇಶನ್ಗೆ, ಸುಧಾರ್ಲಿಕ್ಕೆ. ಈ ಭೌತಿಕ ಲೋಕ ಇರುವಂತದ್ದು ಇದು ಜೈಲು, ಇದು ನಮ್ಗೆ ಸುಧಾರ್ಲಿಕ್ಕೆ. ಎಂತ ಸುಧಾರುವಂತದ್ದು? ಸುಧಾರುವುದಂದ್ರೆ ನಾವು ಭಗವಂತನ ಸೇವೆಯನ್ನು ಬಿಟ್ಟು ಬಂದಿದ್ದೇವೆ. ಎಲ್ಲಿಗೆ? ವಾಪಸ್ ನಾವು ಸೇವೆ ಮಾಡಬೇಕು, ವಾಪಸ್ ನಾವು ಭಗವಂತನ ಸೇವೆ ಮಾಡಬೇಕು. ಹಾಗಾಗಿ ಬದ್ಧ ಜೀವಾತ್ಮರ ಭ್ರಾಮಕ ಭೋಗಕ್ಕಾಗಿ ವಾಸವಾಗಿ ಈ ಜಗತ್ತು ಸೃಷ್ಟಿಯಾಗಿದೆ. ಆದರೆ ಭೌತಿಕ ಬ್ರಹ್ಮಾಂಡಗಳು ಸ್ವಯಂ ಪೂರ್ಣವಾಗಿವೆ. ಭೌತಿಕ ಜಗತ್ತಿನಲ್ಲಿ ಪೋಷಣೆಗಾಗಿ ಕೊರತೆ ಇಲ್ಲ ನೋಡಿ. ಒಬ್ಬರು ಹೇಳ್ತಾರೆ ಕೊರತೆ ಅನ್ನೋದಿಲ್ಲ, ಕಡಿಮೆ ಅನ್ನೋದು ಕೃಷ್ಣನ ಇದರಲ್ಲಿ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ವಿಲ್ ಸಪ್ಲೈ ಆಲ್ ಲಿಮಿಟೆಡ್. ಭಗವಂತ ಸಪ್ಲೈ ಮಾಡ್ತಾ ರೆಡಿ ಇದ್ದಾನೆ, ಆದ್ರೆ ನಾವು ಸೇವೆ ಮಾಡ್ಲಿಕ್ಕೆ ತೊಡಗಬೇಕು. ಸೇವೆ ಮಾಡ್ಲಿಕ್ಕೆ ನಾವು ರೆಡಿ ಇರಬೇಕು. ಈಗ ಹೇಗಂದ್ರೆ ನಾವು ನಿನ್ನೆ ಮತ್ತೆ ಮೊನ್ನೆ ನಾನು ಮತ್ತೆ ಶ್ರೀವಾಸ್ ಪ್ರಭು ನಾವು ಹೊರಗೆ ಈ ಡೊನೇಷನ್ಗೆ ಹೋಗಿ ಈಗ ಹೋಗ್ತಾ ಇದ್ದೇವೆ. ಡೈಲಿ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾ ಇದೆ. ಎಲ್ಲರೂ ರೆಡಿ ಇದ್ದಾರೆ ಅಂತ ದೊಡ್ಡ ದೊಡ್ಡ ಅಂತ ಹೇಳುವಂಥದ್ದು ಹಣ ಇದ್ದವರ ಹತ್ರ ಹೋಗ್ತಾ ಇದ್ದಾರೆ. ಎಸ್, ಎಷ್ಟು ಬೇಕು, ನಾನು ಎಂತ ಮಾಡ್ಬೇಕು, ರೆಡಿ ಇದ್ದಾರೆ ಕೊಡ್ಲಿಕ್ಕೆ. ವಿಷಯ ಅಂತ ನಾವು ಹೋಗ್ಬೇಕಷ್ಟೇ. ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ವಿಲ್ ಸಪ್ಲೈ ಬಟ್ ಯು ಶುಡ್ ಹ್ಯಾವ್ ಫೇತ್. ಕೃಷ್ಣ ಸಪ್ಲೈ ಮಾಡ್ತಾನೆ. ಕೃಷ್ಣನ ಸಪ್ಲೈ ನಿಲ್ಲುವುದಿಲ್ಲ, ನಮ್ಮ ಸಪ್ಲೈ ನಿಲ್ತದೆ. ಅಂದ್ರೆ ಈ ಪ್ರೊಡಕ್ಷನ್ ಕಡಿಮೆ ಆದ್ರೆ ನಮ್ಮ ಸಪ್ಲೈ ನಿಲ್ತದೆ. ಭಗವಂತನ ಹಾಗೆ ಅಲ್ಲ. ಭಗವಂತನ ಪ್ರೊಡಕ್ಷನ್ ಯಾವಾಗ್ಲೂ ಆಗ್ತಾ ಇರ್ತದೆ, ಸಪ್ಲೈ ನಿಲ್ಲುವುದಿಲ್ಲ. ಆದರೆ ನಾವು ಭಗವಂತನ ಸೇವೆ ಮಾಡ್ಲಿಕ್ಕೆ ರೆಡಿ ಇರ್ಬೇಕು ಅಷ್ಟೇ. ಸೇವೆ ಮಾಡ್ಲಿಕ್ಕೆ ರೆಡಿ ಇದ್ರೆ ಭಗವಂತ ಸಪ್ಲೈ ಮಾಡ್ತಾನೆ. ಯಾಕೆ ಮಾಡುವುದಿಲ್ಲ? ಭಗವಂತ ಮಾಡ್ತಾನೆ. ಆದ್ರೆ ನಾವು ಎಸ್, ನಾನು ಭಗವಂತನ ಸೇವೆ ಮಾಡ್ತೇನೆ. ಹಾಗೆ ಭೌತಿಕ ಜಗತ್ತಿನಲ್ಲಿ ಪೋಷಣೆಗೆ ಕೊರತೆ ಇಲ್ಲ ನೋಡಿ. ಕಡಿಮೆ ಅನ್ನೋದು ಕೃಷ್ಣನ ಡಿಕ್ಷನರಿ ಇಲ್ಲ. ಅದು ನಾವು ಹೇಳುವಂಥದ್ದು, ಈ ಪೊಲಿಟಿಷಿಯನ್ ಅವರು ಹೇಳೋದು, ಫುಡ್ ಸ್ಕ್ಯಾರ್ಸಿಟಿ, ಎಲೆಕ್ಟ್ರಿಸಿಟಿ ಸ್ಕ್ಯಾರ್ಸಿಟಿ, ದ್ಯಾಟ್ ಸ್ಕ್ಯಾರ್ಸಿಟಿ, ವಾಟರ್ ಸ್ಕ್ಯಾರ್ಸಿಟಿ. ಪ್ರಭುಪಾದ ಹೇಳಿದರೆ, ಆಲ್ ಯು ಬಿಕಮ್ ಡಿವೋಟೀಸ್, ಕೃಷ್ಣ ವಿಲ್ ಸಪ್ಲೈ. ವೈ ನಾಟ್ ಯು ವಿಲ್ ಸಪ್ಲೈ? ಪ್ರಭುಪಾದ ಹೇಳುವಂಥದ್ದು, ಯಶೋಧ
ನಂದ ಮಹಾರಾಜಿಗೆ 9 ಲಕ್ಷ ಹಸು ಇತ್ತು. ಮಿಲ್ಕ್ ವೇರ್ ಫ್ಲೋಯಿಂಗ್ ಲೈಕ್ ವಾಟರ್, ಹಾಲು ನದಿಯಲ್ಲಿ ಹೇಗೆ ನೀರು ಹೋಗ್ತಾ ಉಂಟು ಆ ರೀತಿ. ದಟ್ ಈಸ್ ರಿಚ್ನೆಸ್. ವೈ? ಬಿಕಾಸ್ ಆಲ್ ವೃಂದಾವನ್ ವಾಸ್ ಇಸ್ ದೇ ವರ್ ಡಿವೋಟಿ ಆಫ್ ಲಾರ್ಡ್. ಸಿಂಪಲ್. ಅದಕ್ಕೆ ಆನ್ಸರ್. ನಾವು ಭಗವಂತನ ಭಕ್ತರಾಗಿ ಭಗವಂತನ ಸೇವೆ ಮಾಡಲಿಕ್ಕೆ ತೊಡಗಿದ್ರೆ ಭಗವಂತನ ಸಪ್ಲೈ ಅನ್ಲಿಮಿಟೆಡ್, ನಿಲ್ಲುವುದಿಲ್ಲ ಅದು. ಪ್ರಭುಪಾದ ಹೇಳುವಂತದ್ದು, ಪ್ರಭುಪಾದ ಹೇಳ್ತಾರೆ, when I went to America, I had 40 rupees, 40 ರೂಪಾಯಿ ಇತ್ತು. ಹಣ ಇರಲಿಲ್ಲ ಪ್ರಭುಪಾದ ಹತ್ರ. ಆದ್ರೆ ಹಣ ಮೇನ್ ಅಲ್ಲ. ಪ್ರಭುಪಾದ ಹತ್ರ ಎಂತ ಇತ್ತು? ಕೃಷ್ಣ ಪ್ರಜ್ಞೆ ಇತ್ತು. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು, now I am having 40 crores. ಪ್ರಭುಪಾದ ಹೇಳ್ತಾರೆ, ಈಗ ನನಗೆ 2 ಕೈ ಸಾಲದು, ಅಷ್ಟು ಕೊಡ್ತಾ ಇದ್ದಾನೆ ಕೃಷ್ಣ. ಸಪ್ಲೈ, ಕೃಷ್ಣನ ಸಪ್ಲೈ ಕಡಿಮೆ ಆಗುವುದಿಲ್ಲ. ಭೂಮಿಯ ಮೇಲೆ ಜನಸಂಖ್ಯೆ ಹೆಚ್ಚಾದಂತೆ ತೋರಿದಾಗ ಐಕ ಭೋಗಾಸ್ತರು ತಮ್ಮ ಅಲ್ಪಜ್ಞಾನದಿಂದ ಗೊಂದಲಕ್ಕೊಳಗಾಗುತ್ತಾರೆ. ನೋಡಿ, ಗೌರ್ಮೆಂಟ್ ಹೇಳುವಂಥದ್ದು ಈ ಜನಸಂಖ್ಯಾ ಕಮ್ ಕರೋ, ಅದು ಪ್ರಾಬ್ಲಮ್ ಅಲ್ಲ. ಪ್ರಭುಪಾದ ಹೇಳ್ತಾರೆ, ಪಾಪ್ಯುಲೇಷನ್ ಕಡಿಮೆ ಮಾಡುವುದು ಸಮಸ್ಯೆ ಅಲ್ಲ, ಪ್ರಭುಪಾದ ಹೇಳ್ತಾರೆ. ಮತ್ತೆ ಅಂತ ಸಮಸ್ಯೆ ಅಂತಂದ್ರೆ ಅವರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ದೇರ್ ಆರ್ ಅನ್ಲಿಮಿಟೆಡ್ ಯೂನಿವರ್ಸ್. ಅಂದ್ರೆ ಕಾರಣೋದಕಶಾಹಿ ವಿಷ್ಣು ಕೋಟಿಗಳ ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾರೆ. ಅಂಡ್ ಇನ್ ಈಚ್ ಯೂನಿವರ್ಸ್, ಈಚ್ ಬ್ರಹ್ಮಾಂಡದಲ್ಲಿ ದೇರ್ ಆರ್ ಅನ್ಲಿಮಿಟೆಡ್ ಲಿವಿಂಗ್ ಎಂಟಿಟೀಸ್ ಅಂಡ್ ದೇ ಆಲ್ ಆರ್ ಕಂಜೆಸ್ಟೆಡ್. ಪ್ರಭುಪಾದ ಹೇಳ್ತಾರೆ. ಹಾಗಾಗಿ ಇದು ಸಮಸ್ಯೆ ಅಲ್ಲ. ಸಮಸ್ಯೆ ಅಂತ ಕೃಷ್ಣ ಪ್ರಜ್ಞೆ ಇಲ್ಲ, ಕೊರತೆ. ಹಾಗಾಗಿ ಈ ಪಾಪ್ಯುಲೇಷನ್ ನಿಲ್ಲಿಸುವ, ಜನಸಂಖ್ಯೆ ಜಾಸ್ತಿ ಆಯಿತು, ಇದು ಮೂರ್ಖತನ. ಪ್ರಭುಪಾದ ಹೇಳ್ತಾರೆ, ಸರ್ಕಾರ ಎಂತ ಮಾಡಬೇಕು? ಎಲ್ಲರಿಗೂ ಕೃಷ್ಣ ಪ್ರಜ್ಞೆ ಕೊಡ್ಬೇಕು. ಕೃಷ್ಣ ಪ್ರಜ್ಞೆ ಯಾರು ಕೊಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡಬೇಕು. ಇದು ಅವರಿಗೆ ಗೊತ್ತಿಲ್ಲ. ಹಾಗೆ ಪ್ರಭುಪಾದ ಹೇಳ್ಬೋದು ನೋಡಿ, ಭೂಮಿಯ ಮೇಲೆ ಜನಸಂಖ್ಯೆ ಹೆಚ್ಚಾದ ತೋರಿದಾಗ ಐಕ ಭೋಗಾಸ್ತರು ತಮ್ಮ ಅಲ್ಪಜ್ಞಾನ. ನೋಡಿ, ಅವರಿಗೆ ಅಲ್ಪಜ್ಞಾನ, ಜ್ಞಾನ ಇಲ್ಲ ಅವರಿಗೆ. ಸೋಕಾಲ್ಡ್ ಪೊಲಿಟಿಷಿಯನ್ ಅವರಿಗೆ ಜ್ಞಾನ ಇಲ್ಲ, ಅಲ್ಪಜ್ಞಾನದ ಗೊಂದಲಗೊಳಗಾಗುತ್ತಾರೆ. ಭೂಮಿಯ ಮೇಲೆ ಜೀವಿಯು ಯಾವಾಗ ಇರುತ್ತಾನೆಯೋ ತಕ್ಷಣವೇ ಅವನ ಪೋಷಣೆಗೆ ಭಗವಂತನ ವ್ಯವಸ್ಥೆ ಮಾಡ್ತಾನೆ. ನೋಡಿ ಹೇಗೆ ಅಂದ್ರೆ, ಈಗ ಮಗುವನ್ನು ಹುಟ್ಟಿಸ್ತಾನೆ, ಅವ ಇಮಿಡಿಯೇಟ್ ಎಂತ ಮಾಡ್ತಾನೆ? ಹುಟ್ಟಿದ ಮೇಲೆ ಮಗುವನ್ನು ಸಾಕ್ತಾನೆ, ಬಿಟ್ಟು ಹೋಗುವುದಿಲ್ಲ ಅವ ಪುರುಷ. ಅದೇ ರೀತಿ ನಾವೆಲ್ಲ ಭಗವಂತನ ಮಕ್ಕಳು, ಸರ್ವ ಯೋನೀಶು ಕೌಂತೆಯ. ಹಾಗಾಗಿ ನಮ್ಮ ಪೋಷಣೆಗೆ ವ್ಯವಸ್ಥೆ ಮಾಡಿದ್ದಾನೆ ಭಗವಂತ. ಪ್ರಭುಪಾದ ಹೇಳುವಂಥದ್ದು, ಮೀಲ್ ಇಸ್ ರೆಡಿ, ಜಸ್ಟ್ ಯು ಹ್ಯಾವ್ ಟು ಹೀಟ್ ಐದರ್ ಬೈ ಸ್ಪೂನ್ ಆರ್ ಬೈ ಹ್ಯಾಂಡ್. ಭಗವಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಆದ್ರೆ ನಾವೆಂತಂದ್ರೆ ಬಹಿರ್ಮುಖ ಮಾಡಿದ್ದೇವೆ. ಬಹಿರ್ಮುಖ ಭೋಗವಾಂಚಕರೇ, ಜಪಟೀಯ ತಾರೆ. ನಾವು ಆಸೆ ಮಾಡಿದ್ದೇವೆ ಮುಖವನ್ನು ಭೋಗ ಮಾಡ್ಲಿಕ್ಕೋಸ್ಕರ. ಈ ಮಾಯೆ ಅಂತ ಮಾಡಿ ನಮ್ಮನ್ನು ಚಟ್ನಿ ಮಾಡ್ತಾ ಇದ್ದಾಳೆ, ಜಪಟೀಯ ತಾರೆ. ಹಾಗಾಗಿ ನಮ್ಮ ಪೋಷಣೆಗೆ ಎಲ್ಲವೂ ರೆಡಿ ಉಂಟು. ಎಲ್ಲ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ, ನಮ್ಮನ್ನು ಬಿಡ್ತಾನ ಹಾಗೆ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ಸೌತ್ ಆಫ್ರಿಕಾದಲ್ಲಿ ಆನೆಗಳುಂಟು, ಯಾಕಂದ್ರೆ ಅಲ್ಲಿ ಕಾಡುಗಳು ಜಾಸ್ತಿ. ಅದು ದಿವಸದಲ್ಲಿ 5 ಕ್ವಿಂಟಲ್ ತಿಂತದೆ. 5 ಕ್ವಿಂಟಲ್ ಅಂದ್ರೆ 500 kg. ಯಾರು ಕೊಡುವಂಥದ್ದು ಅದಕ್ಕೆ? ಭಗವಂತ. ಪ್ರಭುಪಾದ ಆನೆಗೆ ಪೂರ್ಣ ನಂಬಿಕೆ ಉಂಟಂತೆ ಭಗವಂತನ ಮೇಲೆ, ಕೊಡ್ತಾನೆ ಅಂತ. ನಮ್ಗೆ ನಂಬಿಕೆ ಇಲ್ಲ. ಹಾಗಾಗಿ ಯಾವಾಗ ನಾವು ಭೂಮಿಯ ಮೇಲೆ ಬರ್ತೇವೆ ಇರುತ್ತಾನೋ ತಕ್ಷಣವೇ ಅವನ ಪೋಷಣೆ ಭಗವಂತ ವ್ಯವಸ್ಥೆ ಮಾಡಿದ್ದಾನೆ. ವ್ಯವಸ್ಥೆ ಉಂಟು, ಆದ್ರೆ ನಮ್ಗೆ ಈಗ ನಂಬಿಕೆ ಇಲ್ಲ ಭಗವಂತನ ಮೇಲೆ. ಅದಕ್ಕೆ ನಾವು ಸೇವೆ ಮಾಡ್ತಾ ಇಲ್ಲ. ಯಾಕೆ ಜನರು ಅವರು ಫುಲ್ ಸೇವೆ ಮಾಡಿದ್ರೆ ಮತ್ತೆ ಯಾರಿದ್ದಾರೆ? ಈ ರೀತಿಯಲ್ಲಿ ಜನರು ಪ್ರಶ್ನೆ ಬರ್ತದೆ. ಕೃಷ್ಣ ಇದ್ದಾನೆ, ಕೃಷ್ಣ ಬಿಟ್ಟಾಗುವುದಿಲ್ಲ. ಪ್ರಭುಪಾದ ಒಂದು ಫೇಮಸ್ ಸ್ಟೇಟ್ಮೆಂಟ್ ಹೇಳ್ತಾರೆ. ಪ್ರಭುಪಾದ ಹೇಳುವಂಥದ್ದು, ಸಪೋಸ್ ಒಬ್ಬ ಮನುಷ್ಯ ಸರ್ಕಾರಕ್ಕೆ ಕೆಲಸ ಮಾಡ್ತಾನೆ 35 ವರ್ಷ, 25 ವರ್ಷದಿಂದ 60 ವರ್ಷ. ಅವನಿಗೆ ರಿಟೈರ್ಡ್ ಆದ್ಮೇಲೆ ಅವನಿಗೆ ಪೆನ್ಷನ್ ಸಿಗ್ತದೆ, PF ಸಿಗ್ತದೆ, ಗ್ರಾಚ್ಯುಟಿ, ಇನ್ನೊಂದು ಮತ್ತೊಂದೆಲ್ಲ ಸಿಗ್ತದೆ ಅವನಿಗೆ. ಯಾಕೆಂದ್ರೆ ಸರ್ಕಾರ 35 ವರ್ಷ ಕೆಲಸ ಮಾಡಿದಕ್ಕೆ ಸರ್ಕಾರ ಮತ್ತೆ ನೋಡುವಂಥದ್ದು. ಇದು ಹಣ. ಆದ್ರೆ ಸರ್ಕಾರ ಅವ್ ಸತ್ತ ಮೇಲೆ ನೋಡ್ತದ? ಇಲ್ಲ.
ಸತ್ತ ಮೇಲೆ ಅವನ ನೆಕ್ಸ್ಟ್ ಪ್ರಾಣಿ ಕೂಡ ಆಗ್ಬೋದು, ಎಂತ ಬೇಕಿದ್ರೂ ಆಗ್ಬೋದು, ಇರುವೆ ಕೂಡ ಆಗ್ಬೋದು. ಆದರೆ ಪ್ರಭುಪಾದ ಹೇಳ್ತಾರೆ ಅದೇ ರೀತಿ ಈಗ 25 ವರ್ಷದಲ್ಲಿ ಒಬ್ಬ ಭಗವಂತನ ಸೇವೆಗೆ ತೊಡಗಿದ, 60 ತನಕ ಮಾಡಿದ ಸೇವೆ, 60ರಲ್ಲಿ ಬೆಡ್ ರಿಟರ್ನ್ ಆದ, ಅಲ್ಲಿಯೇ ಮಲ ಮಾಡುವಂಥದ್ದು, ಅಲ್ಲೇ ಮೂತ್ರ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ ಲಾಸ್ ಇಲ್ಲ ಅಂತ. ಯಾಕೆ? ಆ 35 ವರ್ಷ ಸೇವೆ ಮಾಡಿದಾಗ ಕೃಷ್ಣ ನೋಡಿಕೊಳ್ತಾನೆ, ಕೃಷ್ಣ ನೋಡ್ತಾನೆ. ಇದು ಎಂತ ಹೇಳುವಂಥದ್ದು ಕೃಷ್ಣನ ವ್ಯವಸ್ಥೆ. ಕೃಷ್ಣನ ವ್ಯವಸ್ಥೆ ಉಂಟು. ಆದ್ರೆ ನಮ್ಗೆ ಈಗ ಅಂತಂದ್ರೆ ಭಗವಂತನ ಮೇಲೆ ನಂಬಿಕೆ ಇಲ್ಲ, ಅದಕ್ಕೆ ನಾವು ಸೇವೆ ಮಾಡ್ತಾ ಇಲ್ಲ. ಯಾಕೆ ನಾವು ಸೇವೆ ಬಿಟ್ಟಿದ್ದೇವೆ? ಭಗವಂತನ ಸೇವೆ. ನಾವು ಭಗವಂತನ ಸೇವೆ ಬಿಟ್ಟು ಬಂದದ್ದು ಇಲ್ಲಿಗೆ, ಭೌತಿಕ ಲೋಕಕ್ಕೆ, ಮೆಟೀರಿಯಲ್ ವರ್ಲ್ಡ್ಗೆ. ಯಾಕೆಂದ್ರೆ ನಮಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ, ಭಗವಂತನನ್ನು ನೋಡ್ತಾನೆ ಅನ್ನೋ ನಂಬಿಕೆ ಇಲ್ಲ ನಮಗೆ. ಮಾನವ ಸಮಾಜಕ್ಕಿಂತ ಅಧಿಕವಾಗಿರುವ ಇತರ ಜೀವಜಾತಿಗಳ ಪೋಷಣೆಗೆ ಎಂದು ಗೊಂದಲ. ನೋಡಿ, ಮಾನವ ಸಮಾಜ ಮಾತ್ರ ಗೊಂದಲದಲ್ಲಿ ಉಂಟು, ಉಳಿದ ಜೀವಜಾತಿಗಳು, ಪ್ರಾಣಿಗಳು, ಪಕ್ಷಿಗಳು, ಇರುವೆಗಳು ಗೊಂದಲದಲ್ಲಿ ಇಲ್ಲ. ಅವರಿಗೆ ಗೊತ್ತು ಕೃಷ್ಣ ನೋಡಿಕೊಳ್ತಾನೆ ಅಂತ, ಪೋಷಣೆ ಮಾಡ್ತಾ ಇದ್ದಾನೆ. ಅವು ಎಂದೂ ಉಪವಾಸದಿಂದ ಸಾಯುವುದನ್ನು ಕಂಡಿಲ್ಲ. ನೋಡಿ, ಯಾವುದು ಪ್ರಾಣಿಗಳು ಸಾಯ್ತದ? ಇಲ್ಲ. ಆಹಾರ ಪರಿಸ್ಥಿತಿಯ ವಿಚಾರದಲ್ಲಿ ಮಾನವ ಸಮಾಜ ಮಾತ್ರ ಗೊಂದಲಗೊಳ್ಳುತ್ತದೆ. ಆಹಾರ ಪರಿಸ್ಥಿತಿಯಲ್ಲಿ ಯಾರು ಗೊಂದಲಗೊಳ್ಳೋದು? ಮಾನವ ಮಾತ್ರ, ಉಳಿದ ಯಾವುದಿಲ್ಲ. ಪಕ್ಷಿಗಳು ತಿಂತದೆ, ಮತ್ತೆ ಯಾವ ತಿನ್ಬೇಕು ಅಂತ ಗೊತ್ತುಂಟು. ಹೇಗೆಂದ್ರೆ ಯೋಗಿನವರು ಹೇಗೆಂದ್ರೆ ಕಾಡಲ್ಲಿ ಅವ್ರು ಹೇಗೆ ತಿನ್ನುವುದಂದ್ರೆ ಫಸ್ಟಿಗೆ ಮಂಗ. ಈ ಕಾಡಲ್ಲಿ ಕೆಲವೆಲ್ಲ ಎಂತಂದ್ರೆ ಈ ಹಣ್ಣುಗಳು, ವಿಷ ಇರುವ ಹಣ್ಣುಗಳು ಕೂಡ ಉಂಟು. ಹಾಗೆ ಮಂಗ ಎಂತ ಮಾಡುದಂದ್ರೆ ಹೋಗ್ತದೆ, ಅದ್ರ ಹತ್ರ ಹೋಗ್ತದೆ, ಅದಕ್ಕೆ ಗೊತ್ತಾಗ್ತದೆ ವಿಷ ಉಂಟು ಅಂತ, ಅದನ್ನು ಮುಟ್ಟುದಿಲ್ಲ. ಮತ್ತೆ ಇನ್ನೊಂದು ತಿನ್ಲಿಕ್ಕೆ ಹೋಗ್ತದೆ, ಅದನ್ನು ತಿನ್ನುವಂಥದ್ದು ಯೋಗಿನವರು. ಹೇಗೆಂದ್ರೆ ಅವ್ರಿಗೆ ಗೊಂದಲ ಇಲ್ಲ. ಅವರಿಗೆ ಅವರ ಆಹಾರ ಯಾವ್ದು ಗೊತ್ತು, ಭಗವಂತ ಕೊಟ್ಟಿದ್ದಾನೆ ಗೊತ್ತುನ್ನೋದು ಅವರಿಗೆ. ಆದ್ರೆ ನಮ್ಗೆ ಮಾತ್ರ ಗೊಂದಲ, ನಮ್ಗೆ ನಂಬಿಕೆ ಇಲ್ಲ ಭಗವಂತನ ಮೇಲೆ. ಅದಕ್ಕೆ ನಾವು ಹೇಳುವಂಥದ್ದು, ನೀವು ಸೇವೆ ಮಾಡಿದ್ರೆ ಮತ್ತೆ ನಮ್ಮನ್ನು ಯಾರು ನೋಡ್ತಾರೆ, ಹೊಟ್ಟೆಯನ್ನು ಯಾರು ನೋಡ್ತಾರೆ, ಅದನ್ನು ಯಾರು? ನಮ್ಗೆ ಈ ರೀತಿ ಎಲ್ಲ ಯೋಚನೆ ಬರ್ತದೆ, ತುಂಬಾ ಯೋಚನೆ ಬರ್ತದೆ. ಯಾರಿದ್ದಾರೆ, ಯಾರಿಗಿಲ್ಲ, ಕೃಷ್ಣ ಕೊಡ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗುದಂದ್ರೆ ಎಸ್, ನಂಬಿಕೆ ದಿನದಿಂದ ದಿನ ನಂಬಿಕೆ ಜಾಸ್ತಿ ಆಗುವಂಥದ್ದು. ಆಡಳಿತಾತ್ಮಕ ಅವ್ಯವಸ್ಥೆಯ ನೈಜ ಸಂಗತಿಯನ್ನು ಮುಚ್ಚಲು ಜನಸಂಖ್ಯೆಯ ಅತಿ ಹೆಚ್ಚಳದ ನೆಪದ ಆಸರೆ. ನೋಡಿ, ಇದು ಜಸ್ಟ್ ನೆಪ, ಜನಸಂಖ್ಯೆ. ಆಕ್ಚುಲಿ ಅವರ ಆಡಳಿತ ಸರಿ ಇಲ್ಲ, ನಮ್ಮ ಸರ್ಕಾರದ ಯಾವುದೇ ಇರಲಿ. ಒನ್ ಸೆಟ್ ಆಫ್ ರಾಸ್ಕಲ್ ಇಸ್ ನೋ ಬೆಟರ್ ಅದರ್ ಸೆಟ್ ಆಫ್ ರಾಸ್ಕಲ್. ಬೋತ್ ಆರ್ ರಾಸ್ಕಲ್ಸ್. ಆ ಪಾರ್ಟಿ ಈ ಪಾರ್ಟಿ ಇಲ್ಲ. ಯಾಕಂದ್ರೆ ಎಲ್ಲಿ ತನಕ ಕೃಷ್ಣ ಪ್ರಜ್ಞೆ ಇಲ್ಲ, ಆಲ್ ಆರ್ ರಾಸ್ಕಲ್ಸ್ ಪ್ರಭೋದ ಹೇಳುವಂಥದ್ದು. ಅದಕ್ಕೆ ಜನಸಂಘದ ನೆವನ ಕೊಡ್ತಾರೆ. ಇಲ್ಲ, ಜನಸಂಘ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಎಂತ? ಲ್ಯಾಕ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್. ಇದು ಸಮಸ್ಯೆ. ಜಗತ್ತಿನಲ್ಲಿ ಯಾವುದಾದರೂ ಅಭಾವವಿದ್ದರೆ ಅದು ಭಗವತ್ ಪ್ರಜ್ಞೆಯ ಅಭಾವ. ಪ್ರಭು ರಿವೀಲ್ ಮಾಡಿದ್ದಾರೆ. ಎಂತ ಅಭಾವ? ಎಂತ? ಭಗವತ್ ಪ್ರಜ್ಞೆ ಇಲ್ಲ, ಕೃಷ್ಣದ ಕಾನ್ಶಿಯಸ್ನೆಸ್ ಇಲ್ಲ. ಇದಾದ್ರೆ ಅನ್ಲಿಮಿಟೆಡ್ ಎಷ್ಟೇ ಮಕ್ಕಳನ್ನು ಹುಟ್ಟಿಸಿ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಡ್ಯೂಟಿ ಆಗ್ತಾರೆ. ಅಲ್ಲದಿದ್ದರೆ ಭಗವಂತನ ದಯದಿಂದ ಯಾವುದರ ಕೊರತೆಯೂ ಇಲ್ಲ. ಎಸ್, ನೆಕ್ಸ್ಟ್ ಶ್ಲೋಕ ಹೋಗುವ. ಶ್ಲೋಕ 6. ಯಥಾ ಪುನಃ ಸ್ವೇಕೆ ಇದಂ ನಿವೇಶ್ಯ ಶೇತೆ ಗುಹಾಯಂ ಸ ನಿವೃತ್ತ ವೃತ್ತಿ ಯೋಗ ಈಶ್ವರ ಏಕ ಏತತ್ ಅನುಪ್ರವಿಷ್ಟ ಬಹುಧಾ ಯದ ಆಸೀತ್. ಅನುವಾದ: ಅವನು ಆಕಾಶ ರೂಪದಲ್ಲಿ ಹರಡಿರುವ ತನ್ನ ಹೃದಯದ ಮೇಲೆ ಮಲಗುತ್ತಾನೆ, ಹಾಗೆ ಸಂಪೂರ್ಣ ಸೃಷ್ಟಿಯನ್ನು ಅವನು ಆ ಆಕಾಶ ಇರಿಸುತ್ತಾನೆ. ತನ್ನನ್ನೇ ಅನೇಕ ಜೀವಗಳಾಗಿ ಅವನು ವಿಸ್ತರಿಸಿಕೊಳ್ಳುತ್ತಾನೆ. ಅವು ನಾನಾ ಜೀವಜಾತಿಗಳ ಅಭಿವ್ಯಕ್ತವಾಗುತ್ತದೆ. ಅವನು ತನ್ನ ಪೋಷಣೆಗಾಗಿ ಪ್ರಯತ್ನಿಸಬೇಕಾಗಿಲ್ಲ. ಸಕಲ ಯೌಗಿಕ ಶಕ್ತಿಗಳ ಪ್ರಭುವಾದ ಅವನು ಪ್ರತಿಯೊಂದು ಯಜಮಾನಾಗಿದ್ದಾನೆ. ಹೀಗೆ ಜೀವಿಗಳಿಂದ ಅವನು ಭಿನ್ನವಾಗಿದ್ದಾನೆ. ಅಂತಂದ್ರೆ ನೋಡಿದ್ದು ಭಗವಂತನ ಗುಣಗಳನ್ನು ಇಲ್ಲಿ ಹೇಳಿದ್ದಾರೆ. ಈ ಬದ್ಧ ಜೀವಿಗಳಿಗೆ ಇದನ್ನು ಇಮಿಡಿಯೇಟ್ ಮಾಡಲಿಕ್ಕೆ ಇಚ್ಛೆ. ಭಗವಂತ ಎಂತ ನೋಡಿ, ಈ ನಿರಾಕಾರವಾದಿ ಮಾಯಾವಾದಿಗಳ ಸಮಸ್ಯೆ ಅಂತ ಅಂದ್ರೆ ಇದನ್ನು ಅವರು ಓದಿದ ಮೇಲೆ ಅವರ ಯೋಚನೆ ಅಂತ ಅಂದ್ರೆ ನಾವೀಗ ಇಲ್ಲಿದ್ದೇವೆ ಮತ್ತೆ ನಾವು ದೇವರಲ್ಲಿ ಒಂದಾಗೋದು ಮತ್ತೆ ದೇವರಾಗೋದು. ಹಾಗಾಗಿ ಅವರಿಗೆ ಇದೆಲ್ಲ ಮಾಡ್ಲಿಕ್ಕೆ ಇಚ್ಛೆ.
ಭಗವಂತ ಮಾಡಿದನ್ನು ಮಾಡ್ಲಿಕ್ಕೆ ಇಚ್ಛೆ ಅವರಿಗೆ ಆಗ್ತದ? ಇಲ್ಲ. ಅವನು ಆಕಾಶದಲ್ಲಿರುವ ಅಡವಿರುವ ತನ್ನ ಹೃದಯದ ಮೇಲೆ ಮಲಗುತ್ತಾನೆ, ಇದು ಮಾಡ್ಲಿಕ್ಕೆ ಆಗ್ತದ ನಮ್ಗೆ? ಇಲ್ಲ. ಸಂಪೂರ್ಣ ದೃಷ್ಟಿಯನ್ನು ಅವನು ಆ ಆಕಾಶದಲ್ಲಿ ಇರಿಸುತ್ತಾನೆ, ನಮ್ಗೆ ಆಗ್ತದ? ಇಲ್ಲ. ಅದು ಭಗವಂತ ಮಾಡ್ತಾನೆ, ಇಲ್ಲ ಸಂಪೂರ್ಣ ಸೃಷ್ಟಿಯನ್ನು ಆಕಾಶ ಇರಿಸುತ್ತಾನೆ. ಅನೇಕ ವಿಸ್ತಾರ ಆಗ್ತದೆ. ನಾವೆಲ್ಲ ನೋಡಿ, ನಾವು ಕೂಡ ಎಕ್ಸ್ಪಾನ್ಷನ್ ಭಗವಂತನ, ಆದ್ರೆ ಪ್ಲೀನರಿ ಎಕ್ಸ್ಪಾನ್ಷನ್ ಅಲ್ಲ. ಎಕ್ಸ್ಪಾನ್ಷನ್ ಅನೇಕ ಜೀವಿಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಅವನು ನಾನಾ ಜೀವಜಾತಿಗಳಾಗಿ ಅಭಿವ್ಯಕ್ತವಾಗುತ್ತದೆ, ಬೇರೆ ಬೇರೆ ಜೀವಜಾತಿಗಳು. ಅವನು ತನ್ನ ಪೋಷಣೆಗಾಗಿ ಪ್ರಯತ್ನಿಸಬೇಕಾಗಿ, ನೋಡಿ ನಾವು ಪ್ರಯತ್ನ ಮಾಡಬೇಕು ಪೋಷಣೆಗಾಗಿ, ಭಗವಂತ ಪ್ರಯತ್ನ ಮಾಡ್ಬೇಕಂತಿಲ್ಲ. ಸಕಲ ಯೌಗಿಕ ಶಕ್ತಿಗಳ ಪ್ರಭುವಾದ ಅವನು ಪ್ರತಿಯೊಂದರ ಯಜಮಾನ, ಎಲ್ಲದರ ಯಜಮಾನವ, ನಾವಲ್ಲ. ಅದು ನಾವು ಕೆಲವೊಮ್ಮೆ ಆಗ ಯೋಚನೆ ಬರ್ತದೆ, ನಾನು ಯಜಮಾನ ಅಂತ. ಇಲ್ಲ, ಯಜಮಾನ ಕೃಷ್ಣ. ಹೀಗೆ ಜೀವಿಗಳಿಂದ ಅವನು ಭಿನ್ನವಾಗಿದ್ದಾನೆ. ಇದು ವ್ಯತ್ಯಾಸ ಜೀವಿಗೆ ಮತ್ತೆ ಆತ್ಮಗೆ ಮತ್ತು ಪರಮಾತ್ಮಕ್ಕೆ. ಎಸ್, ಭಾವಾರ್ಥ ಇಂಗ್ಲಿಷ್ ಅಭಯ ಚರಣಾನಂದ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಮದ್ ಭಾಗವತದ ಹಲವು ಭಾಗಗಳ ಸೃಷ್ಟಿ ಸ್ಥಿತಿ ಲಯಗಳ ಸಂಬಂಧವಾದ ಪ್ರಶ್ನೆಗಳು ಬಂದಿವೆ, ತುಂಬ ಬಂದಿದೆ. ಅವು ಬೇರೆ ಬೇರೆ ಕಲ್ಪಗಳಿಗೆ ಸಂಬಂಧಿಸಿವೆ, ಬೇರೆ ಬೇರೆ ಕಲ್ಪ. ಹೀಗಾಗಿ ವಿಭಿನ್ನ ಶಿಷ್ಯರು ಕೇಳಿದ ಪ್ರಶ್ನೆಗಳಿಗೆ ಬೇರೆ ಬೇರೆ ಆಚಾರ್ಯರು ನಾನಾ ರೀತಿಯ ವಿವರಿಸಿದ್ದಾರೆ. ಬೇರೆ ಬೇರೆ ಕಲ್ಪದಲ್ಲಿ ಬೇರೆ ಬೇರೆ ವಿವರಣೆ ನೀಡಿದೆ. ಭಗವಂತನ ಸೃಷ್ಟಿಯ ತತ್ವಗಳು ಮತ್ತು ಅವುಗಳ ಮೇಲಿನ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸವಿಲ್ಲ. ಭಗವಂತನ ಸೃಷ್ಟಿಯ ತತ್ವಗಳು ಮತ್ತು ಅವುಗಳ ಮೇಲಿನ ನಿಯಂತ್ರಣ, ಅದು ಯಾವುದು ವ್ಯತ್ಯಾಸ ಇಲ್ಲ ಅಂತ ನೋಡಿ, ಸೃಷ್ಟಿ ಮತ್ತೆ ನಿಯಂತ್ರಣ. ಆದರೂ ಬೇರೆ ಬೇರೆ ಕಲ್ಪಗಳಾದುದರಿಂದ ಸೂಕ್ಷ್ಮ ವಿವರಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಬೇರೆ ಬೇರೆ ಕಲ್ಪಗಳಲ್ಲಿ ಸ್ವಲ್ಪ ಸೂಕ್ಷ್ಮ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದ್ಭುತ ಆಕಾಶವೇ ಭಗವಂತನ ವಿರಾಟ್ ರೂಪವೆಂಬ ಭೌತಿಕ ಶರೀರವಾಗಿದೆ. ನೋಡಿ, ಈ ವಿರಾಟ್ ರೂಪ ಅಂತ ಭೌತಿಕ ಶರೀರ, ಅದು ಆಧ್ಯಾತ್ಮಿಕ ಅಲ್ಲ. ವಿಶ್ವರೂಪ, ವಿರಾಟ್ ರೂಪ, ಅದು ಆಧ್ಯಾತ್ಮಿಕ ಅಲ್ಲ, ಭೌತಿಕ. ಎಲ್ಲಾ ಭೌತಿಕ ಸೃಷ್ಟಿಗಳು ಆಕಾಶವನ್ನು ಅಥವಾ ಭಗವಂತನ ಹೃದಯವನ್ನು ಆಶ್ರಯಿಸಿವೆ. ಎಲ್ಲ ಈ ಭೌತಿಕ ಸೃಷ್ಟಿಗಳು ಯಾರನ್ನ ಆಶ್ರಯಿಸಿದೆ? ಕೃಷ್ಣ, ಭಗವಂತನ ಹೃದಯವನ್ನು. ಆದ್ದರಿಂದ ಸ್ಥೂಲ ದೃಷ್ಟಿಗೆ ಗೋಚರಿಸುವ ಪ್ರಥಮ ಅಭಿವ್ಯಕ್ತಿಯಾದ ಆಕಾಶದಿಂದ ಆರಂಭಿಸಿ ಭೂಮಿಯವರೆಗೆ ಪ್ರತಿಯೊಂದನ್ನು ಬ್ರಹ್ಮನೆಂದು ಕರೆಯಲಾಗಿದೆ. ಎಲ್ಲವನ್ನು ಬ್ರಹ್ಮನಂತ. ಸರ್ವಂ ಕಲೌ ಇದಂ ಬ್ರಹ್ಮ. ಭಗವಂತನನ್ನು ಉಳಿದು ಬೇರೆ ಏನೂ ಇಲ್ಲ ಮತ್ತು ಅವನು ಅದ್ವಿತೀಯನಾಗಿದ್ದಾನೆ. ಅಂದ್ರೆ ಇದರ ಅರ್ಥ ಎಂತ? ಭಗವಂತನ ಬಿಟ್ಟು ಬೇರೆ ಯಾವುದೂ ಇಲ್ಲ, ಉಳಿದೆಲ್ಲ ಅವನ ಎಕ್ಸ್ಪಾನ್ಷನ್. ಜೀವಿಗಳು ಪರಾಶಕ್ತಿಗಳಾಗಿದ್ದಾರೆ, ಭೌತ ವಸ್ತು ಅಪರಾಶಕ್ತಿ. ಪರಾಶಕ್ತಿ ಮತ್ತೆ ಅಪರಾಶಕ್ತಿ, ಇದು 7th ಚಾಪ್ಟರ್ 5th ಶ್ಲೋಕ. ಅಂದ್ರೆ ಅಪರಾಶಕ್ತಿ ಅಂದ್ರೆ ಯಾವುದು? ಭೂಮಿ, ಅಪನ, ವಾಯು, ಇದು ಅಪರಾಶಕ್ತಿ. ನಾವು ಪರಾಶಕ್ತಿ ಜೀವಿಗಳು. ಆದ್ರೆ ನಮ್ಮ ಮಿಸ್ಟೇಕ್ ಅಂತ ಅಂದ್ರೆ ನಾವು ಸುಪ್ರೀಂ ಪರ ಅಲ್ಲ, ಸುಪ್ರೀಂ ಪರ ಕೃಷ್ಣ. ಈಗ ಆತ್ಮ ಮತ್ತೆ ಪರಮಾತ್ಮ ಕ್ವಾಲಿಟಿ ವೈಸ್ ಸೇಮ್, ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ನಾವು ಅಣು, ಭಗವಂತ ವಿಭು. ಆದ್ರೆ ನಾವು ಪರಾಶಕ್ತಿ, ನಮಗೆ ಸರ್ಟನ್ ಇಂಡಿಪೆಂಡೆನ್ಸ್ ಕೊಟ್ಟಿದ್ದಾನೆ. ಆದ್ರೆ ನಾವು ಇಂಡಿಪೆಂಡೆನ್ಸ್ ಅನ್ನು ಕೃಷ್ಣನ ಸೇವೆಗೆ ಯೂಸ್ ಮಾಡಬೇಕು, ನಾವು ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದೇವೆ ಅಷ್ಟೇ. ಈ ಶಕ್ತಿಗಳ ಸಂಯೋಜನೆಯು ಭಗವಂತನ ಹೃದಯದಲ್ಲಿರುವ ಭೌತಿಕ ಜಗತ್ತಿನ ಅಭಿವ್ಯಕ್ತಿಯನ್ನು ಉಂಟು ಮಾಡುತ್ತದೆ. ಶಕ್ತಿಗಳ ಸಂಯೋಜನೆ ಅಂತ ಆಗ್ತದೆ, ಭಗವಂತ ಹೃದಯದಲ್ಲಿರುವ ಭೌತಿಕ ಜಗತ್ತಿನ ಅಭಿವ್ಯಕ್ತಿಯನ್ನು ಉಂಟು ಮಾಡುತ್ತದೆ. ಎಸ್, ಹರೇ ಕೃಷ್ಣ.